ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಒಳ್ಳೆ ಮಾಡಿ ಒಂದು ಟೈಸನ್ ಕೋಳಿಯ ಒಂದು ಸುಕ್ಕವನ್ನು ಮಾಡುವ. ಟೈಸನ್ ಕೋಳಿ ತಗೊಂಡು 1 kg ಅಷ್ಟು ಟೈಸನ್ ಕೋಳಿ ತಗೊಂಡು ಅದನ್ನು ಒಂದು ಸುಕ್ಕದ ರೀತಿ ಮಾಡುವ. ಇಲ್ಲಿ ಅದಕ್ಕೆ ನಾವು ಇಷ್ಟೆಲ್ಲ ಅಡುಗೆ ಸಾಮಗ್ರಿಗಳನ್ನು ತಗೊಂಡಿದ್ದೇವೆ. ನೀವು ನೋಡ್ಬೋದು. ಇದನ್ನೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 15ರಿಂದ 20ರಷ್ಟು ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೇವೆ ಇಲ್ಲಿ. ನಂತರ ಇಲ್ಲಿ ತೆಂಗಿನಕಾಯಿ ಇದೆ. ಇದು ಗೋಟು ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇವೆ ನಾವಿಲ್ಲಿ. ಇದು ಸ್ವಲ್ಪ ಜಾಸ್ತಿ ತಿರುಗಿಸ್ಲಿಕ್ಕಿಲ್ಲ, ಒಂದು ಸ್ವಲ್ಪ ತಿರುಗಿಸ್ಲಿಕ್ಕಿದೆ ಅಷ್ಟೇ, ಹುಡಿ ಮಾಡಲಿಕ್ಕಿಲ್ಲ ಜಾಸ್ತಿ. ಇವಿಷ್ಟನ್ನು ತಗೊಂಡಿದ್ದೀವಿ. ಇದೊಂದು ಒಂದು ಹಿಡಿಯಷ್ಟಿದೆ ಗೋಟು ತೆಂಗಿನಕಾಯಿ ಒಂದು ಪೀಸಸ್. ಆನಂತರ ಒಂದು ಈರುಳ್ಳಿ ಇದೆ, ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇವೆ ನಾವಿಲ್ಲಿ. ಅದೇ ರೀತಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿದೆ. ನಂತರ ಇಲ್ಲಿ 9 ಎಸಳು ಬೆಳ್ಳುಳ್ಳಿ ಇದೆ, ಒಂದು 2 ಚಮಚೆ ಕೊತ್ತಂಬರಿ ಇದೆ, 1 ಚಮಚೆ ಕಾಳುಮೆಣಸಿದೆ, 1 ಚಮಚೆ ಜೀರಿಗೆ ಇದೆ, ಅದೇ ರೀತಿ ಒಂದು 1/4 ಚಮಚೆಯಷ್ಟು ಮೆಂತ್ಯ ಇದೆ, ಒಂದು 3 ಲವಂಗ, 1 ಏಲಕ್ಕಿ, ಒಂದು ಸಣ್ಣ ಚಕ್ಕೆ ಪೀಸ್ ನೋಡ್ಬೋದು. ಅದೇ ರೀತಿ ಒಂದು ಸ್ಟಾರ್ ಹೂವಿನ ತುಂಡು. ಓಕೆ, ಇವಿಷ್ಟೇ ಮಸಾಲೆ ಇಲ್ಲಿ ಬೇಕಾಗಿರೋದು ನಮಗೆ. ನೀವು ನೋಡ್ಬೋದು, ಇವಿಷ್ಟೇ ಮಸಾಲೆ ಇಲ್ಲಿ ಬೇಕಾಗಿರೋದು. ನಂತರ ಒಂದು 2 ಬೇವಿನ ಎಲೆ ಸೊಪ್ಪಿದೆ, ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಎಣ್ಣೆಯನ್ನು ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಓಕೆ ಫ್ರೆಂಡ್ಸ್, ನಾವು ಅದೇ ರೀತಿ 1 kg ಟೈಸನ್ ಚಿಕನನ್ನು ಕೂಡ ತಗೊಂಡಿದ್ದೀವಿ ಇಲ್ಲಿ. ಈ 1 kg ಟೈಸನ್ ಚಿಕನಿಗೆ ಇಷ್ಟೆಲ್ಲ ನಾವು ಅಡುಗೆ ಸಾಮಗ್ರಿಗಳನ್ನು ತಗೊಂಡಿದ್ದು. ಒಂದು ಬಾಣಲೆ ತಗೊಂಡು ಅದಕ್ಕೆ ನಾವು ತಗೊಂಡಿರುವ ಎಲ್ಲ ಮೆಣಸನ್ನು ಹಾಕುವ. ಎಲ್ಲ ಮೆಣಸನ್ನು ತಗೊಂಡು ಇಲ್ಲಿ ಒಳ್ಳೆ ಮಾಡಿ ಹುರಿಬೇಕು. ಇದೇ ರೀತಿ ಒಳ್ಳೆ ಮಾಡಿ ಹುರಿದ ನಂತರ ಒಂದು ಜಾರ್ ತಗೊಂಡು ಅದಕ್ಕೆ ಹಾಕುವ. ಈಗ ಅದೇ ಬಾಣಲೆಗೆ ನಾವು ತಗೊಂಡಿರುವಂಥ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡುವ. ನಂತರ 2 ಕರಿಬೇವಿನ ಸೊಪ್ಪನ್ನು ಕೂಡ ಹಾಕುವ. ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಈ ರೀತಿ ಒಳ್ಳೆ ಫ್ರೈ ಮಾಡಬೇಕು. ಈ ರೀತಿ ಒಳ್ಳೆ ಫ್ರೈ ಮಾಡಿದ ನಂತರ ನಾವು ಇದನ್ನು ತೆಗೆದು ಇಲ್ಲಿ ಅದೇ ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡುವ. ಆನಂತರ ಅದೇ ಬಾಣಲೆಗೆ ನಾವು ತಗೊಂಡಿರುವ ತೆಂಗಿನಕಾಯಿ ಮತ್ತು ಅರಶಿನ ಹುಡಿಯನ್ನು ಆ್ಯಡ್ ಮಾಡುವ. ಅರಶಿನ ಹುಡಿಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಫ್ರೈ ಮಾಡುವ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಪುಡಿ ಮಾಡಿಟ್ಟಿದ್ದೇವೆ. ನಾವು ಹಾಕಿರೋ ಮಸಾಲೆ ಮತ್ತು ಈ ಕೊತ್ತಂಬರಿ ಅದೆಲ್ಲ ಸೇರಿ ನಾವು ಹುರಿದನ್ನು ಈ ರೀತಿ ಪುಡಿ ಮಾಡಿಟ್ಟಿದ್ದೇವೆ. ಇದು ಕೂಡ ಇದೇ ರೀತಿ ಒಂದು ಫ್ರೈ ಒಳ್ಳೆ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ತೆಂಗಿನಕಾಯನ್ನು ಒಳ್ಳೆ ಮಾಡಿ ಹುರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ 1-2 ಸುತ್ತು ತಿರುಗಿಸಿ ತೆಗಿಲಿಕ್ಕಿದೆ. ಈಗ ಇದನ್ನು ಕೂಡ ತೆಗೆದು ನಾವು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡುವ. ಇಲ್ಲಿ ನೋಡ್ಬೋದು, ನಾವು ಹುರಿದ ತೆಂಗಿನಕಾಯನ್ನು ಕೂಡ ಇದಕ್ಕೆ ಹಾಕಿದ್ದೇವೆ. ಈಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೇವೆ. ಆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಬೇಕು. ಒಂದು 3 ಚಮಚ ಇದೆ ಇದರಲ್ಲಿ. ಈಗ ಒಂದು ಸ್ವಲ್ಪ ಸಾಸಿವೆಯನ್ನು ಅದಕ್ಕೆ ಹಾಕುವ. ಈಗ ಸಾಸಿವೆ ಒಳ್ಳೆ ಸಿಡಿತಾ ಬರುವಾಗ ನಾವು ಇದಕ್ಕೆ ಈರುಳ್ಳಿ ಮತ್ತು ತಗೊಂಡಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕುವ. ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡುವ. ಈಗ ಈರುಳ್ಳಿ ಫ್ರೈ ಆಗಿದೆ, ನಾವು ಇದಕ್ಕೆ ಮಾಂಸವನ್ನು ಆ್ಯಡ್ ಮಾಡುವ. ನಾವು ತಗೊಂಡಿರುವಂಥ ಎಲ್ಲ ಟೈಸನ್ ಕೋಳಿಯ ಮಾಂಸವನ್ನು ಇಲ್ಲಿ ಆ್ಯಡ್ ಮಾಡುವ.
ಆನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕುವ, 1 ಚಮಚದಷ್ಟು ಫುಲ್ಲು. ಆನಂತರ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕುವ. ಅರಿಶಿನ ಹುಡಿಯನ್ನು ಹಾಕಿ ಒಳ್ಳೆ ಮಾಡಿ ಅದಕ್ಕೆ ಒಂದು ಚೂರು ಒಂದು ಅರ್ಧ ಲಿಂಬೆಯ ಹಣ್ಣಿನ ರಸವನ್ನು ಇಲ್ಲಿ ಹಾಕುವ. ನಾವು ಒಂದು ಅರ್ಧ ಲಿಂಬೆ ಹಣ್ಣಿದೆ, ಅರ್ಧ ಲಿಂಬೆ ಹಣ್ಣಿನ ರಸವನ್ನು ನಾವು ಇದಕ್ಕೆ ಹಾಕ್ತಾಯಿದ್ದೇವೆ. ಆನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಟೈಸನ್ ಕೋಳಿ ಬೇಯೋದು ಲೇಟು, ಒಂದು 7-8 ವಿಸಿಲಾದರೂ ಬೇಕಾಗತ್ತೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಳ ಹಾಕಿ ಬೇಯಿಸುವ ಒಳ್ಳೆ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಚಿಕನ್ ಒಳ್ಳೆ ಬೆಂದಿದೆ. ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಟೆಸ್ಟ್ ಮಾಡಿ. ಒಂದು ಬಾಣಲೆಗೆ ಇದನ್ನು ಹಾಕುವ, ಒಂದು ಎಂಟಿ ಬಾಣಲೆಗೆ ಇದನ್ನು ಹಾಕಿ ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡುವ. ಚಿಕನ್ ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ. ಮಸಾಲೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಇನ್ನೆಲ್ಲ ಹಾಕಲಿಕ್ಕಿಲ್ಲ, ಅದೇ ನೀರಲ್ಲಿ ಒಳ್ಳೆ ಇದು ಮಿಕ್ಸ್ ಆಗ್ತದೆ. ಸ್ವಲ್ಪವೇ ಮಸಾಲೆಯನ್ನು ಆ್ಯಡ್ ಮಾಡಿದರೆ ಸಾಕು. ಈ ರೀತಿ ಚಿಕನ್ ಸುಕ್ಕ ನೀವು ಮನೇಲಿ ಮಾಡಿ, ಒಳ್ಳೆಯದಾಗುತ್ತೆ ಇದು. ಇದು ಒಂಥರ ಡ್ರೈ ಸುಕ್ಕ, ಡ್ರೈ ಆಗಬೇಕಿದೆಲ್ಲ. ರುಚಿಗೆ ಒಂದಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇವೆ ನಾವು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪನ್ನು ಕೂಡ ಸೇರಿಸಿ. ನೀವು ಕೂಡ ಉಪ್ಪನ್ನು ಎಲ್ಲ ಕರೆಕ್ಟ್ ನೋಡಿಕೊಳ್ಳಿ. ಈ ರೀತಿ ಸುಕ್ಕ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ, ಯಾಕಂದರೆ ಅಷ್ಟು ಟೇಸ್ಟ್ ಆಗುತ್ತೆ ಈ ರೀತಿ ಸುಕ್ಕ ಮಾಡಿದರೆ. ಇದು ಡ್ರೈ ಸುಕ್ಕ. ಒಂದು ಸ್ವಲ್ಪ ಹೊತ್ತು ಇದೇ ರೀತಿ ಮಿಕ್ಸ್ ಮಾಡಿ, ನಂತರ ನಾವು ಈಗ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಲಿಕ್ಕಿದೆ. ನೀವು ನೋಡ್ಬೋದು, ಇಲ್ಲಿ ತೆಂಗಿನಕಾಯಿ ತುರಿಯನ್ನು ನಾವು ಒಳ್ಳೆ ಮಾಡಿ ಇಷ್ಟು 1-2 ಸೂತು ತಿರುಗಿಸಿಟ್ಟಿದ್ದೇವೆ. ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡುವ. ಆ್ಯಡ್ ಮಾಡಿ ಒಂದು ಸ್ವಲ್ಪ ಬೇಯಲಿ, ಇದು ಫಸ್ಟ್ ಕ್ಲಾಸ್ ಆಗುತ್ತೆ. ನಾವು ಇದಕ್ಕೆ ಎಲ್ಲ ಮಸಾಲೆಯನ್ನು ಹಾಕಲಿಲ್ಲ, ನಾವು ಎಷ್ಟು ಉಳಿಸ್ಕೊಂಡಿದ್ದೀವಿ ಅಂತ ತೋರಿಸ್ತೀವಿ. ಈಗ ಜಾಸ್ತಿ ಮಸಾಲೆ ನಾವಂದರೆ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕಿದರೆ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ಅದು. ನೀವು ನೋಡಿರ್ಬೋದು, ಒಂದು 4-5 ಚಮಚ ಅಷ್ಟೇ ಹಾಕಿರೋದು ನಾವು, ದೊಡ್ಡ ಚಮಚಲ್ಲಿ. ಆನಂತರ ತೆಂಗಿನ ತುರಿಯನ್ನು ನಾವು ಆ್ಯಡ್ ಮಾಡಿದ್ದು, ಅಷ್ಟೇ ಸಾಕು ನಮಗೆ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಒಂದು ಬಾಯಿ ಮುಚ್ಚಳ ಹಾಕಿ ಒಂದು ಸ್ವಲ್ಪ ಬೇಯಿಸುವ. ನಾವು ರುಬ್ಬಿಟ್ಟ ಮಸಾಲೆಯಲ್ಲಿ ಒಂದು 4-5 ಚಮಚ ಮಾತ್ರ ಹಾಕಿ ಮತ್ತೆ ಇಷ್ಟನ್ನು ಉಳಿಸ್ಕೊಂಡಿದ್ದೇವೆ. ಇದು ಮತ್ತೆ ಯಾವಾಗಾದರೂ ಮಾಡಲಿಕ್ಕೆ ಬೇಕಾಗುತ್ತೆ. ನೀವು ಕೂಡ ಅದೇ ರೀತಿ ಒಂದು ಇಟ್ಕೊಳ್ಳಿ. ಇದು ಮಸಾಲೆ ಹಾಳಾಗಲ್ಲ, ಎಷ್ಟು ದಿವಸ ಇಟ್ಟರು ಕೂಡ. ಕೂಡಲೇ ಚಿಕನ್ ತಂದು ಬೇಯಿಸಿ ಅದಕ್ಕೆ ಈ ರೀತಿ ಮಸಾಲೆ ಹಾಕಿದರೆ ಫಸ್ಟ್ ಕ್ಲಾಸ್ ಆಗುತ್ತೆ. ಒಂದು ಸಾರಿ ಬೇಯಿಸಲಿಕ್ಕಿದೆ. ಬೇಯಿಸಿದ ನಂತರ ನಾನು ಚಿಕನ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಇದೇ ರೀತಿ ಫಸ್ಟ್ ಕ್ಲಾಸ್ ಆಗುತ್ತೆ ಇದು. ಓಕೆ ಫ್ರೆಂಡ್ಸ್, ಒಳ್ಳೆ ರೀತಿ ಬೆಂದಿದೆ ನಮ್ಮ ಟೈಸನ್ ಕೋಳಿಯ ಸುಕ್ಕ. ಒಳ್ಳೆ ರೀತಿ ರೆಡಿಯಾಗಿದೆ. ಇಲ್ಲಿ ನಾವು ಮಾಡಿದ ಎಲ್ಲ ಪ್ರಿಪರೇಷನ್ ನೋಡಿದ್ದೀರಲ್ವ, ಇದೇ ಟೈಪ್ ಮಸಾಲೆಯನ್ನು ನೀವು ಕೂಡ ಮಾಡಿ. ಚಿಕನ್ ಸುಕ್ಕ ಫಸ್ಟ್ ಕ್ಲಾಸ್ ಆಗುತ್ತೆ. ಓಕೆ, ಎಸ್, ಓಕೆ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ನಮ್ಮ ಚಿಕನ್ ಸುಕ್ಕ. ಇದಕ್ಕೆ ಹಾಕಿರುವಂಥ ಮಸಾಲೆನ ನೋಡ್ಬೋದು, ಖಾರ ಒಳ್ಳೆ ಆಗುತ್ತೆ.
ಓಕೆ ಫ್ರೆಂಡ್ಸ್, ಈ ಚಿಕನ್ ಸುಕ್ಕ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡಿದ ಎಲ್ಲ ವೀಡಿಯೋದಾಗ ಅಪ್ಡೇಟ್ಸ್ ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕನ್ ಸುಕ್ಕದ ಜೊತೆಗೆ ನಮ್ಮ ಒಂದು ವೀಡಿಯೋನ ಮುಗಿಸ್ತಾ ಇದೆ. ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.